ಆನಂದಾಶ್ರಮ ಪ್ರೌಢಶಾಲೆಯ ವಾರ್ಷಿಕೋತ್ಸವದ ಈ ಶುಭ ದಿನದಂದು ನಿಮ್ಮ ಮುಂದೆ ಅಭಿನಯಿಸುವ ಕನ್ನಡ ಪೌರಾಣಿಕ ನಾಟಕ ಲಕ್ಷ್ಮೀ ಸ್ವಯಂವರ. ಈ ಕಥೆಯನ್ನು ವಿಷ್ಣು ಪುರಾಣದಿಂದ ಆಯ್ದುಕೊಳ್ಳಲಾಗಿದೆ. ದೇವೇಂದ್ರನಿಗೆ ಏರಿದ ಸಂಪತ್ತಿನ ಮದದಿಂದಾಗಿ ದೇವಲೋಕದ ಸಕಲ ಸಂಪತ್ತು ಸಮುದ್ರ ಪಾಲಾದ ಬಗೆ ಹೇಗೆ, ದೇವಲೋಕ ರಕ್ಕಸರ ಪರವಾದ ಬಗೆ ಹೇಗೆ, ದೇವಲೋಕದ ಸಕಲ ಸಂಪತ್ತು ಮರಳಿ ಪಡೆಯುವುದರೊಂದಿಗೆ ಲಕ್ಷ್ಮೀ ಸ್ವಯಂವರ ಹೇಗಾಯಿತು ಎಂಬ ಕಥಾಹಂದರವನ್ನೊಳಗೊಂಡ ನಾಟಕ ಲಕ್ಷ್ಮೀ ಸ್ವಯಂವರ ಈಗ ನಿಮ್ಮ ಮುಂದೆ ಅಭಿನಯಿಸಿ ತೋರಿಸಲು ಬರುವ ವಿದ್ಯಾರ್ಥಿನಿಯರ ಪಾತ್ರ ಮತ್ತು ಪರಿಚಯ. ದೇವೇಂದ್ರನಾಗಿ ಅರುಣ್ ಕುಮಾರ್ 10th A, ಅಗ್ನಿಯಾಗಿ ಧನುಷ್ 10th B, ವಾಯುವಾಗಿ ಭವಿಷ್ 9th ಸ್ಟ್ಯಾಂಡರ್ಡ್, ವರುಣನ ಪಾತ್ರದಲ್ಲಿ ಮನೀಶ್ 10th A, ಕುಬೇರನಾಗಿ ವರ್ಷಿತ್ 8th ಸ್ಟ್ಯಾಂಡರ್ಡ್, ಬಲಿಚಕ್ರವರ್ತಿಯಾಗಿ ವಿಕಾಸ್ 10th B, ವಜ್ರದೇಹಿಯಾಗಿ ಲಕ್ಷ್ಮೀಶಾ 10th B, ದೀರ್ಘಕಾಯನಾಗಿ ಮುಸ್ತಕ್ 9th ಸ್ಟ್ಯಾಂಡರ್ಡ್, ಕಾಲಜಂಗನಾಗಿ ವಿನೀಶ್ 9th ಸ್ಟ್ಯಾಂಡರ್ಡ್, ದೀರ್ಘಜಂಗನಾಗಿ ಅಶೋಕ 8th ಸ್ಟ್ಯಾಂಡರ್ಡ್, ಮುಘಾಸುರನಾಗಿ ಅಭಿಷೇಕ್ 9th ಸ್ಟ್ಯಾಂಡರ್ಡ್, ದುರ್ವಾಸ ಮುನಿಯಾಗಿ ಗೌತಮ್ 9th ಸ್ಟ್ಯಾಂಡರ್ಡ್, ನಾರದನ ಪಾತ್ರದಲ್ಲಿ ದಕ್ಷ 9th ಸ್ಟ್ಯಾಂಡರ್ಡ್, ಶ್ರೀಹರಿಯಾಗಿ ಸಾನ್ವಿ 9th ಸ್ಟ್ಯಾಂಡರ್ಡ್, ಈಶ್ವರನ ಪಾತ್ರದಲ್ಲಿ ಸೋನಿದೇವಿ 10th A, ಪಾರ್ವತಿಯ ಪಾತ್ರದಲ್ಲಿ ಶೋಭಾ 9th ಸ್ಟ್ಯಾಂಡರ್ಡ್, ಲಕ್ಷ್ಮಿಯಾಗಿ ಕವನ 8th ಸ್ಟ್ಯಾಂಡರ್ಡ್, ಕೂರ್ಮಾವತಾರದಲ್ಲಿ ಪ್ರೀತಮ್ 10th ಸ್ಟ್ಯಾಂಡರ್ಡ್. ಈ ನಾಟಕದ ವಸ್ತ್ರಾಲಂಕಾರ ವರ್ಣಕಲಾ ಆರ್ಟ್ಸ್ ಕೊಂಚಾಡಿ ಮಂಗಳೂರು. ಧ್ವನಿ ಮತ್ತು ಬೆಳಕು ಶ್ರೀ ವಿನಾಯಕ ಸೌಂಡ್ಸ್ ಅಂಡ್ ಲೈಟ್ಸ್ ಕೋಟೆಕಾರ್ ಬೀರಿ. ಮೇಕಪ್ ಸೋಮನಾಥ ಸಂಕುಳಿಗೆ ಮತ್ತು ಬಳಗ. ಸಂಗೀತ ಸೋಮನಾಥ ಸಂಕುಳಿಗೆ. ಸಲಹೆ ಗಾಯತ್ರಿ ಅದ್ಯಾಪಾಡಿ. ನಿರ್ದೇಶನ ಶ್ರೀ ಗೋಪಾಲಕೃಷ್ಣ ಕುಂಬಳೆ. ಕತೆ ಮತ್ತು ಸಂಭಾಷಣೆ ಕೃಷ್ಣಪ್ಪ ಖೇ. ಪ್ರೋತ್ಸಾಹ ಮುಖ್ಯೋಪಾಧ್ಯಾಯರು ಹಾಗೂ ಅಧ್ಯಾಪಕ ವೃಂದ. ಈಗ ನೋಡೋಣ ಕನ್ನಡ ಪೌರಾಣಿಕ ನಾಟಕ ಲಕ್ಷ್ಮೀ ಸ್ವಯಂವರ. ಅಗಜಾನನ ಪದ್ಮಾರ್ಕಂ ಗಜಾನನಂ ಅಹರ್ನಿಶಂ ಅನೇಕದಂತಂ ಭಕ್ತಾನಾಂ ಏಕದಂತಂ ಉಪಾಸ್ಮಹೇ. ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ. ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂ ಚ ದೇಹಿ ಮೇ. ವಿದ್ಯಾದಾನಂ ಚ ದೇಹಿ ಮೇ. ಅಷ್ಟದಿಕ್ಪಾಲಕರೇ, ಸುರಪಾಲ, ಈ ದೇವಲೋಕದ ಸುವರ್ಣ ಗದ್ದುಗೆ ಓಲಗೈಯುವುದು ಹೊಸದಲ್ಲ.
ನಾವು ಮಾಡಿದಂತಹ ಸಾಧನೆಯ ಫಲವಾಗಿ ಕೀರ್ತಿಯ ಉತ್ತುಂಗ ಶಿಖರವನ್ನೇರಿದ್ದೇವೆ. ಎಲ್ಲಿಯೂ ಎಲ್ಲರಲ್ಲಿಯೂ ಶ್ರೇಷ್ಠನಾದವನು ಈ ದೇವೇಂದ್ರ ಎಂದು ಮೂರು ಲೋಕದಲ್ಲಿಯೂ ಕೊಂಡಾಡುತ್ತಾನೆ. ಸುರಪಾಲ, ಈ ಲೋಕ ಮೂರು ಮೋಟಗಳು ನೀಡಿದ ವಿಷಯವಲ್ಲ. 100 ಯಾಗಗಳನ್ನು ಮಾಡಿ ಪಡೆದಂತಹ ಪದವಿ ಇದು. ಸರಿಯಾದ ಮಾತು. ನಮ್ಮ ಸ್ಥಾನ ಮಾನ ಮರ್ಯಾದೆ ತಾನಾಗಿಯೇ ಹೆಚ್ಚಾದಾಗ ಅದನ್ನು ಕಾಪಾಡಿಕೊಂಡು ಬರುವುದು ನಮ್ಮ ಕರ್ತವ್ಯ. ಅದಕ್ಕಾಗಿ ಯಾವತ್ತಿನ ಹಾಗೆ ಓಲಗೈಯುವ ಹೊತ್ತಿನಲ್ಲಿ ಮಾತೆಯಾದ ದಿವಿದೇವಿಗೆ ವಂದಿಸಿ ಮೂರು ಮೂರ್ತಿಗಳನ್ನ ಮನಸ ಧ್ಯಾನಿಸಿ ಗುರುಗಳಾದ ಬೃಹಸ್ಪತಿಯವರ ಪಾದಗಳಿಗೆ ಇರಲಿ ಇಂದ್ರಪೀಠವನ್ನೇರುತ್ತಿದ್ದೆ. ಆದರೆ ಈ ದಿನ ಈ ಮೂರನ್ನೂ ಮಾಡಲಿಲ್ಲ. ಯಾಕೆ? ಅವರ ಅನುಗ್ರಹ ಸದಾ ನಮ್ಮ ಮೇಲಿರುವಾಗ ದಿನ ವಂದಿಸುವ ಅಗತ್ಯವಿಲ್ಲ. ಇಂದ್ರ ಹಿಂದೆ ಸದಾ ಕಾಡುತ್ತಿರುವ ದಾಯಾದಿಗಳಾದ ರಕ್ಕಸರ ಭಯ ಈಗ ಇಲ್ಲ. ವರ್ತಮಾನ ಕಾಲದಲ್ಲಿ ವಿರೋಚನನ ಮಗನಾದ ಬಲಿ ರಾಜವನ್ನಾಡುತ್ತಿದ್ದಾನೆ. ಶೋಣಿತಾಪುರವನ್ನಾಡುವ ಬಲಿ ಚಕ್ರವರ್ತಿ ತನ್ನ ತಂದೆಯ ಆದರ್ಶವನ್ನ ಪಾಲಿಸದೆ ಆತನ ಅಜ್ಜನಾದ ಪ್ರಹ್ಲಾದರ ಆದರ್ಶವನ್ನ ಪಾಲಿಸುತ್ತಾ ಬಂದಿರುತ್ತಾನೆ. ದೇವೇಂದ್ರನನ್ನು ಕೆಣಕಿದರೆ ಶ್ರೀ ಹರಿಯನ್ನು ಕೆಣಕಿದಂತೆ. ಇದರಿಂದ ರಕ್ಕಸರಿಗೆ ಉಳಿಗಾಲವಿಲ್ಲವೆಂದರಿಂದ ಬಳಿ ಚಕ್ರವರ್ತಿ ತಮ್ಮವರಿಗೆಲ್ಲ ದೇವಲೋಕಕ್ಕೆ ಮುತ್ತಿಗೆ ಹಾಕಬಾರದೆಂದು ಆಜ್ಞೆಯನ್ನಿಟ್ಟಿದ್ದಾನೆ. ರಕ್ಕಸರ ಭಯವಿಲ್ಲ. ನಾನು ಪಡೆದಂತಹ ಪದವಿ, ನಾನು ಏರಿದಂತಹ ಎತ್ತರ ಬರೀ ಪೀಠ ಬೇಡಿ ಕುಳಿತೇನು ಫಲ. ಅದಕ್ಕಾಗಿ ಈ ದಿನ ಹೊಸ ತೀರ್ಮಾನಕ್ಕೆ ಬಂದಿದ್ದೇನೆ. ನಿಮ್ಮೆಲ್ಲರೊಟ್ಟಿಗೆ ಇಲ್ಲಿಂದ ನಮ್ಮ ನಂದನವನದವರೆಗೆ ಯಾತ್ರೆ. ಬರೀ ಯಾತ್ರೆ ಅಲ್ಲ, ಶೋಭಯಾತ್ರೆ. ಇಂದ್ರ ಸರಿಯಾದ ಯೋಚನೆಯನ್ನೇ ಮಾಡಿದ್ದು. ಧ್ವಜವನ್ನೇರಿ ಮುಂದೆ ಸಾಗುತ್ತಿರುವಾಗ ತಂಬೂರು ನಾರದರ ವಾದನ, ಗಂಧರ್ವರ ಗಾಯನ, ಬ್ರಹ್ಮಾದಿ ನಾರಿಯರ ನರ್ತನದೊಂದಿಗೆ ನಮ್ಮ ಶೋಭಯಾತ್ರೆ ಸಾಗಬೇಕು. ಅಷ್ಟದಿಕ್ಪಾಲಕರೇ, ಸಂತೋಷವಾಯಿತು. ನನ್ನ ಯೋಚನೆಗೆ ಯೋಚನೆ ರೂಪಿಸಿ ಉತ್ಸಾಹದಿಂದ ಮುಂದಡಿಡುವಾಗ ತಡಬೇಕೆ? ವೈಭವದಿಂದ ಸಾಗಲಿ ನಂದನವನದವರೆಗೆ ನಮ್ಮ ಶೋಭಯಾತ್ರೆ. ಅತ್ರಿಮುನಿ ಹಾಗೂ ಅನಸೂಯರ ದಾಂಪತ್ಯದ ಸಲುವಾಗಿ ಹುಟ್ಟಿದ ಮಗ ದುರ್ವಾಸನೆಂದು ಲೋಕಮುಖಕ್ಕೆ ಗುರುತಿಸಿಕೊಂಡಿದ್ದೇನೆ. ಲೋಕ ಕಲ್ಯಾಣಾರ್ಥ ಘೋರ ತಪಸ್ಸಿನಲ್ಲಿ ನಿರತನಾಗಿರುವ ಹೊತ್ತಿನಲ್ಲಿ ಒಮ್ಮೆಲೆ ಎಚ್ಚರವಾಯಿತು. ಎಚ್ಚರವಾದದ್ದು ಮಾತ್ರವಲ್ಲ, ಶ್ರೀಹರಿಯ ದರ್ಶನವನ್ನು ಪಡೆಯಬೇಕೆಂಬ ಬಯಕೆ ಉಂಟಾಯಿತು. ಅದರಂತೆ ವೈಕುಂಠಕ್ಕೆ ತೆರಳಿದೆ. ಶ್ರೀಹರಿಯ ದರ್ಶನವನ್ನು ಪಡೆದು ಧನ್ಯನಾದೆ. ನನ್ನನ್ನು ಕಂಡು ಪುನೀತನಾದ ಶ್ರೀಹರಿಯು ತನ್ನ ಕೊರಳಿನಲ್ಲಿದ್ದ ಮಂದಾರ ಪುಷ್ಪದ ಮಾಲೆಯನ್ನು ತೆಗೆದು ನನ್ನ ಕೈಗಿತ್ತ. ಸ್ವೀಕರಿಸಿ ಭೂಲೋಕದತ್ತ ಮುಖ ಮಾಡಿದ್ದೇನೆ. ಆಗ ನನಗೆ ಪಾಪ ಪ್ರಜ್ಞೆ ಕಾಡಲಾಗಿಸಿತು. ಸದಾ ತಪಸ್ಸನ್ನಾಚರಿಸುತ್ತಾ ಕಾಡು ಮೇಡುಗಳಲ್ಲಿ ಸಂಚರಿಸಿ ಗೆಡ್ಡೆ ಗೆಣಸು ತಿಂದು ಬದುಕುವ ಸನ್ಯಾಸಿಗೆ ಈ ಮಂದಾರ ಪುಷ್ಪದ ಮಾಲೆಗೆ ಇದು ನನಗಿಂತಲೂ ಯೋಗ್ಯವಂತರ ಪ್ರಾಣಿನಲ್ಲಿದ್ದರೆ ಚಂದ ಎಂದು ತಿಳಿದು ಬ್ರಹ್ಮಲೋಕಕ್ಕೆ ಹೋಗಿ ಬ್ರಹ್ಮಣಿಗಿದ್ದರೆ ನಮ್ಮದು ತಂದೆ ಮಗನ ಸಂಬಂಧ.
ಹಾಗಿರುವಾಗ ಶ್ರೀ ಹರಿಯಿಂದ ಸನ್ಮಾನವನ್ನು ಸ್ವೀಕರಿಸಲು ಯೋಗ್ಯನಲ್ಲ ಎಂದು ತಿಳಿದು ಶಿವನಿಗೆ ನೀಡುವುದು ಎಂದು ಕೈಲಾಸಕ್ಕೆ ಹೋಗಿ ಹರಡಿಗಿದ್ದರೆ ಹರಿಹರರಲ್ಲಿ ಭೇದವಿಲ್ಲ ಎಂದು ಒಪ್ಪಿಕೊಂಡವ ನಾನು. ಹಾಗಿರುವಾಗ ಶ್ರೀಹರಿಯಿಂದ ಮಾಳಿಗೆಯನ್ನು ಸ್ವೀಕರಿಸುವುದು ಸರಿಯಲ್ಲ ಎಂದು ಬಂದ ಉತ್ತರ. ಹಾಗಿದ್ದರೆ ಯಾರಿಗೆ ನೀಡುವುದು? ಇದ್ದಾನಲ್ಲ ಇಂದ್ರ, ದೇವಲೋಕದಲ್ಲಿ ಸಕಲ ಸಂಪತ್ತು ತುಂಬಿ ತುಳುಕಾಡುತ್ತಿರುವ ಜೊತೆಗೆ ಈ ಸಂಪತ್ತು ಅವನ ಕೊರಳಿನಲ್ಲಿ ಶೋಭಿಸಿದರೆ ಇಂಥ ಭಾಗ್ಯ ಬೇರೊಂದಿಲ್ಲ. ಇನ್ನು ಹೊತ್ತು ಕಳೆಯೋದು ಸರಿಯಲ್ಲ. ಹೆಜ್ಜೆ ಇಡುತ್ತೇನೆ ದೇವಲೋಕದತ್ತ. ಮುನಿಗಳು ನಿನ್ನನ್ನು ಕಾಣಲು ದೇವಲೋಕದತ್ತ ಪ್ರಯಾಣ ಬೆಳೆಸಿದರೆ ಈ ನಂದನವನದಲ್ಲಿ ಕಾಣಬೇಕಾಯಿತು. ಓ, ಏನು ವೈಭವ, ಏನು ಮೆರವಣಿಗೆ! ಮಹರ್ಷಿಗಳೇ, ಕೆಲವೊಂದನ್ನ ನೋಡಬೇಕಾದರೆ ಯೋಗವೂ ಬೇಕು, ಭಾಗ್ಯವೂ ಬೇಕು. ಅವೆರಡು ನಿಮ್ಮ ಪಾಲಿಗೆ ಒದಗಿ ಬಂದಿದ್ದೇವೆ. ಭೂಲೋಕದಲ್ಲಿ ಅದೆಷ್ಟೋ ಋಷಿ ಮುನಿಗಳಿರುವಾಗ ನನ್ನ ಈ ವೈಭವವನ್ನ ನೋಡುವ ಪುಣ್ಯ ನಿಮಗೆ ಒದಗಿ ಬಂದಿದೆ. ನೋಡಿ, ಕಣ್ಣಾರೆ ನೋಡಿ, ಮನಸಾರೆ ಆನಂದಿಸಿ. ನನ್ನನ್ನ ಕಾಣಲು ಬಂದಿದ್ದೀರಿ. ನಿಮಗೇನಾದರೂ ಸಹಾಯ ಸಹಕಾರ ಬೇಕಿದ್ದರೆ ನಾಳೆ ರಾಜ್ಯಸಭೆಗೆ ಬನ್ನಿ, ಯೋಚಿಸಿ ತೀರ್ಮಾನಿಸುತ್ತೇನೆ. ದೇವೇಂದ್ರ, ನಿನ್ನಿಂದ ಸಹಾಯ ಯಾಚಿಸಲು ಬಂದವನಲ್ಲ, ಮಹತ್ತರವಾದ ವಸ್ತುವನ್ನು ನೀಡಲು ಬಂದಿದ್ದೇನೆ. ನನಗೆ ಕೊಡುವಂತಹ ಮಹತ್ವವಾದ ವಸ್ತು ಯಾವುದು? ಶ್ರೀ ಹರಿಯುಕ್ತ ಮಂದಾರ ಪುಷ್ಪದ ಮಾಲೆ. ಇದು ನಿನ್ನ ಕೊರಳಿನಲ್ಲಿ ಶೋಭಿಸಿದರೆ ನಿನ್ನ ಕೀರ್ತಿ ಮತ್ತಷ್ಟು ಹೆಚ್ಚುವುದು. ತೆಗೆದುಕೋ. ಜಗದ ಅಧ್ಯಕ್ಷ ನಾನು, ಸುಖದ ಸುಪ್ಪತ್ತಿಗೆಯಲ್ಲಿ ಮೆರೆಯುತ್ತಿದ್ದ ನಾನು ಈ ಸುಮಮಾಲೆಯನ್ನು ಧರಿಸಬೇಕೆ? 3 ಮೂರ್ತಿಗಳ ಅನುಗ್ರಹವಿರುವಾಗ ಈ ಮಾಲೆಯ ಅಗತ್ಯ ನನಗಿಲ್ಲ. ಮೃಷ್ಟಾನ್ನ ಭೋಜನವನ್ನ ಉಂಡವನಿಗೆ ಆಲಸಿದ ಅನ್ನವನ್ನ ನೀಡಿದರೆ ಹೇಗೆ? ಒಂದು ಬಿಂದಿಗೆ ನೀರನ್ನ ಸಮುದ್ರಕ್ಕೆ ಹೊಯ್ದು ನಾನೇ ಸಮುದ್ರವನ್ನು ತುಂಬಿಸಿದ್ದೇನೆ ಎಂಬ ಹುಂಬುತನ ಬೇಕೆ? ಈ ಮಾಲೆಯ ಅಗತ್ಯ ನನಗಿಲ್ಲ. ಆದರೂ ಕೊಟ್ಟಿದ್ದಿ, ಆನೆಯ ಕೊರಲಿ ಇರಲಿ. ಶ್ರೀಹರಿಯು ಪ್ರೀತಿಯಿಂದ ಕೊಟ್ಟ ಮಂದಾರ ಪುಷ್ಪದ ಮಾಲೆಯನ್ನು ಯೋಗ್ಯತೆ ಉಳ್ಳವನೆಂದು ನಿನಗಿದ್ದರೆ ಅದನ್ನು ಆಣೆಯ ಕೊರಳಿಗೆ ಹಾಕಿದೆ ಅಲ್ಲ. ನಿನಗೆ ಮದವಿರುವಾಗ ನಿನ್ನ ಆಣೆಗೆ ಎಷ್ಟು ಮದವಿರಬೇಕು? ಆ ಮಂದಾರ ಪುಷ್ಪದ ಮಾಲೆಯನ್ನು ಕೊರಳಿನಿಂದ ಕಾಲಡಿಗದಲ್ಲಿ ತುಳಿದು ಬಿಟ್ಟಿದಲ್ಲ. ಆಣೆಗೆ ಮದ ಬಂದಿರಬಹುದು, ಅದನ್ನೇರಿದ ನಿನಗೂ ಮದ ಬಂದಿದೆ, ಸಂಪತ್ತಿನ ಮದ. ನಾನು ನನ್ನಿಂದ ಎಂಬ ಮದ ನನಗೇರಿದೆ. ನೀನು ನನ್ನನ್ನು ಅವಮಾನಿಸಿದಲ್ಲ, ಶ್ರೀಹರಿಯನ್ನು ಅವಮಾನಿಸಿದೆ. ದೇವಲೋಕದ ಸಕಲ ಸಂಪತ್ತು ಸಮುದ್ರ ಪಾಲಾಗಲಿ, ಸಮುದ್ರ ಪಾಲಾಗಲಿ, ಸಮುದ್ರ ಪಾಲಾಗಲಿ. ದೇವಲೋಕವು ದಾನವರ ವಶವಾಗಲಿ, ದಾನವರ ವಶವಾಗಲಿ, ದಾನವರ ವಶವಾಗಲಿ. ಇದೇ ನನ್ನ ಶಾಪ, ಅನುಭವಿಸು.
ಶಾಪವಂತೆ. ಒಂಟಿ ಕಾಪಿನ್ಯವನ್ನುಟ್ಟು ಕಾಡು ಮೇಡುಗಳಲ್ಲಿ ಅಲೆಯುವ ಬೈರಾಗಿಯ ಶಾಪ ನನಗೆ ತಟ್ಟಲು ಸಾಧ್ಯವೇ ಇಲ್ಲ. ಸುರಪಾಲ ಹತ್ತಿರ ನೋಡು. ಸ್ವರ್ಗಲೋಕದ ಸಕಲ ಸಂಪತ್ತು ಚಲಿಸುತ್ತಾ ಇದೆ. ಐರಾವತ, ಕಲ್ಪವೃಕ್ಷ, ಕಾಮಧೇನು, ಚಿಂತಾಮಣಿ ಎಲ್ಲವೂ ಸಮುದ್ರ ಸೇರುತ್ತಾ ಇದೆ. ಮಹರ್ಷಿ ದುರ್ವಾಸ ಮುನಿಗಳ ಶಾಪ ನಿಜವಾಗುತ್ತಿದೆ. ಹೋಗಲಿ, ಸಂಪತ್ತು ಹೋದರೆ ಮತ್ತೆ ಸಂಪಾದಿಸಬಹುದು. ದೇವಲೋಕವನ್ನ ಯಾರು ಕಸಿದುಕೊಳ್ಳಲು ಸಾಧ್ಯವಿಲ್ಲ. ನೀವು ಚಿಂತಿಸುವ ಅಗತ್ಯವಿಲ್ಲ. ನಾನಿದ್ದೇನೆ. ಧೈರ್ಯದಿಂದ ಸುರಲೋಕ ಸೇರುವ. ಕಾಪಾಡು. ಈ ಶೋಣಿತಾಪುರ ನಮ್ಮ ಹಿರಿಯರಿಂದ ಬಳ್ಳುಳಿಯಾಗಿ ಬಂದರು. ತಂದೆ ವೀರೋಚನ ಕಾಲದ ನಂತರ ಅವರ ಮಗನಾದ ನಾನು ಬಲಿ ಪಟ್ಟವೇರಿದೆ. ನಿಮ್ಮೆಲ್ಲರ ಸಹಕಾರದಿಂದ ಇಡೀ ಭೂಮಂಡಲವನ್ನು ಜಯಿಸಿ ಚಕ್ರವರ್ತಿ, ಬಲಿ ಚಕ್ರವರ್ತಿ ಎಂಬ ಬಿರುದನ್ನು ಪಡೆದನಾದರೂ ದೇವಲೋಕದ ಗೊಡವಿಗೆ ಹೋಗಲಿಲ್ಲ. ಯಾಕೆಂದರೆ ನಾನು ನನ್ನ ಅಜ್ಜಯ್ಯನಾದ ಪ್ರಹ್ಲಾದರ ಆದರ್ಶವನ್ನು ಪಾಲಿಸುತ್ತಾ ಬಂದಿದ್ದೇನೆ. ದೇವಲೋಕವನ್ನು ಕೆಣಕಿದರೆ ಆ ಹಿಂದೆ ಹಿರಣ್ಯಕಶಿಪರಿಗಾದ ಗತಿಯೇ ನಮಗಾದಿತ್ತು. ಆ ದೇವೇಂದ್ರನನ್ನು ಕೆಣಕಿದರೆ ಒಂದಲ್ಲ ಒಂದು ಕಾರಣ ಹುಡುಕಿ ಶ್ರೀಹರಿಯು ನಮ್ಮನ್ನು ಸದೆಬಡಿಯುತ್ತಾನೆ. ಆ ದೇವಲೋಕವನ್ನು ಮೀರಿಸುವ ಭೋಗಭಾಗ್ಯಗಳು ನಮ್ಮಲ್ಲಿರುವಾಗ ಮೇಲಿನ ಸ್ವರ್ಗದ ಹಂಗು ನಮಗೆ ಹರಿಹರನನ್ನು ಸದಾ ಧ್ಯಾನಿಸುತ್ತಾ ನಮ್ಮ ಆಸೆ ಪಡದೆ ನೆಮ್ಮದಿಯಿಂದ ಕಾಲ ಕಳೆಯುವ. ಕಮಲ ನಯನ ಕಮಲ ವದನ ಏನದು? ಶ್ರೀಹರಿಯ ನಾಮಸ್ಮರಣೆ ಕೇಳಿ ಬರುತ್ತಾ ಇದೆಯಲ್ಲ. ಓ, ನಾರದರು ಇತ್ತ ಬರುತ್ತಿದ್ದಾರೆ. ಕಮಲ ನಯನ ಕಮಲ ವದನ ಕಮಲ ನಯನ ಕಮಲ ವದನ ಕಮಲಾರಮಣ
ನಾರಾಯಣ ಕಮಲಾರಮಣ ನಾರಾಯಣ ಕಮಲ ನಯನ ಕಮಲವದನ ಮುನಿಗಳ ಮನದಲ್ಲಿ ಮನೆ ಮಾಡಿ ನಿಜ ಭಕುತರ ಹೃದಯದಿ ನಲಿದಾಡಿ ಮುನಿಗಳ ಮನದಲ್ಲಿ ಮನೆ ಮಾಡಿ ನಿಜ ಭಕುತರ ಹೃದಯದಿ ನಲಿದಾಡಿ ಕರೆದರೆ ಬರುವ ಅಭಯವ ಕೊಡುವ ಕರೆದರೆ ಬರುವ ಅಭಯವ ಕೊಡುವ ಶ್ರೀವತ್ಸನೆ ಕರುಣಾಳು ತಂದೆ ಕಮಲ ನಯನ ಕಮಲವದನ ಕಮಲಾನಯನ ಕಮಲವದನ ಮಹರ್ಷಿ ನಾರದರಿಗೆ ಪ್ರಣಾಮಗಳು. ವಿತ್ತವನ್ನಿ ವಿತ್ತವನ್ನಿ ಆಸನವನ್ನು ಸ್ವೀಕರಿಸಿ. ಮೂರು ಮುಕ್ಕಾಲು ಗಳಿಗೆಯಲ್ಲಿ ಮೂರು ಲೋಕವನ್ನು ಸಂಚರಿಸುವವರು ನೀವು. ಕಾರಣವಿಲ್ಲದೆ ಬರುವವರಲ್ಲ. ಬಲಿ ಚಕ್ರವರ್ತಿ, ಬುದ್ಧಿವಂತನಾದ ನಿನಗೆ ಸುತ್ತಿ ಬಳಸಿ ಮಾತನಾಡಿಸುವುದು ಅಗತ್ಯವಿಲ್ಲ. ನೇರ ವಿಷಯಕ್ಕೆ ಬರುತ್ತೇನೆ. ಇತ್ತೀಚೆಗೆ ನಡೆದ ದೇವಲೋಕದ ವಿದ್ಯಮಾನ ನಿನಗೆ ಇದೇ ಇದೆ. ನಾರದರೆ, ಮೂರು ಲೋಕದಲ್ಲಿ ಮನ್ನಣೆ ಪಡೆದ ಇಂದ್ರ ದುರ್ವಾಸ ಮುನಿಯನ್ನು ಕೆಣಕಿ ಆಪತ್ತಿಗೆ ಒಳಗಾದನಲ್ಲ. ರಕ್ಕಸವೀರ, ದುರ್ವಾಸರ ಒಂದು ಶಾಪ ಫಲಿಸಿ ದೇವಲೋಕದ ಸಕಲ ಸಂಪತ್ತು ಸಮುದ್ರ ಪಾಲಾಯಿತು. ಅವರ ಇನ್ನೊಂದು ಶಾಪ ನಿನ್ನಿಂದ ಕೊನೆಗೊಳ್ಳಲಿ ಎಂಬುದು ನನ್ನ ಆಸೆ. ನಾರದರೆ, ಒಗಟಾಗಿ ಮಾತನಾಡುತ್ತಿರುವಿರಿ. ದೇವಲೋಕ ರಕ್ಕಸರ ಪಾಲಾಗಲಿ ಎಂದು ದುರ್ವಾಸರ ಮತ್ತೊಂದು ಶಾಪ. ಮುನಿಗಳ ಶಾಪದ ಪ್ರಭಾವದಿಂದ ದೇವಲೋಕಕ್ಕೆ ಯಾರೋ ಮುತ್ತಿಗೆ ಹಾಕಿದರೂ ಇಂದ್ರ ಪಲಾಯನಗೊಳ್ಳುತ್ತಾನೆ. ಭೂಲೋಕದಲ್ಲಿ ಚಕ್ರವರ್ತಿ ಎಂದು ಬಿರುದು ಪಡೆದ ನಿನಗೆ ಸುಲಭದಲ್ಲಿ ಇಂದ್ರ ಪದವಿ ದಕ್ಕುವಾಗ ಬೇಡವೆಂದು ಅಲ್ಲಗೈಯುವುದು ಕೇಡಿಗಳ ಲಕ್ಷಣ. ಯೋಚಿಸಿ ನೋಡು. ನಾನಿನ್ನು ಬರುತ್ತೇನೆ. ಶುಭವಾಗಲಿ. ನಾರಾಯಣ ನಾರಾಯಣ. ಕಮಲ ನಯನ ಕಮಲವದನ ಕಮಲಾನಯನ ಕಮಲವದನ ಕಮಲಾರಮಣ ನಾರಾಯಣ ಕಮಲಾರಮಣ ನಾರಾಯಣ ಕಮಲ ನಯನ ಕಮಲವದನ. ರಕ್ಕಸ ವೀರರೇ, ನಾರದರ ಮಾತು ಕೇಳಿದಾಗ ಮನಸ್ಸು ಚಂಚಲವಾಗುತ್ತಾ ಇದೆ. ಯಾರೋ ಬಂದು ದೇವಗತಿಗೆ ಏಳುವುದಕ್ಕಿಂತ ನಾವೇ ಒಂದು ಕೈ ನೋಡಿದರೆ ಹೇಗೆ? ಒಡೆಯ, ಶ್ರೀಹರಿಯ ವೈರತ್ವ ಕಟ್ಟಿಕೊಂಡು ದೇವದತ್ತಿಗೆ ಬಯಸಿದ್ದಲ್ಲ, ಋಷಿ ಶಾಪ ಫಲವನ್ನು ಅನುಭವಿಸಲು ಅಂಜಿಕೆಯ ಅಂತಕ್ಕೆ. ಬಯಸಿದ ಬಳ್ಳಿಯ ತಾನಾಗಿ ಕಾಲಿಗೆ ಸುತ್ತಿಕೊಂಡಾಗ ಆಗುವಂತ ಆನಂದ ನಮಗಾಗುತ್ತಿದೆ. ನಿಮ್ಮೆಲ್ಲರ ಅಭಿಪ್ರಾಯ ಕೇಳುವಾಗ ಆಸೆ ಮೊಳಕೆ ಹೊಡೆದು ಹೆಮ್ಮರವಾಯಿತು. ಹೀಗೆ ನಡೆಯಬೇಕೆಂಬ ದೈವ ಸಂಕಲ್ಪವಿದ್ದರೆ ಯಾರಿಂದಲೂ ತಡೆಯಲು ಸಾಧ್ಯವಿಲ್ಲ. ತಾನಾಗಿಯೇ ಹುಡುಕಿ ಬಂದ ಇಂದ್ರ ಪದವಿಯನ್ನು ತಿರಸ್ಕರಿಸುವುದು ಈ ಚಕ್ರವರ್ತಿಯಾದವನಿಗೆ ಒಪ್ಪುವ ಮಾತಲ್ಲ. ತಡ ಮಾಡುವುದು ಸರಿಯಲ್ಲ. ಹೋಗೋಣ ದೇವಲೋಕಕ್ಕೆ.
ಭವ ಭಯ ನಿವಾರಣ ಜಯ ಜಯ ನಾರಾಯಣ. ಜಯ ಜಯ ನಾರಾಯಣ. ಜಯ ಜಗಮಯ ಸಜ್ಜನ ಪ್ರಿಯ ಲಯ ವಿವರ್ಜಿತ ವಿಶ್ವವಂದಿತ ದಯದುಳಾಶಯವಿದ್ದು ಪುರಿಯಗೆ ಜಯನ ತೋಯ ಜನಯನ ಮಾಧವ. ದಯದುಳಾಶಯವಿದ್ದು ಪೊರೆಯಾಗಿ ಜಯನ ತೋಯ ಜನಯನ ಮಾಧವ. ಜಯ ಜಯ ನಾರಾಯಣ ಭವಭಯ ನಿವಾರಣದ ಜಯ ಜಯ ನಾರಾಯಣ. ಶ್ರೀಹರಿಯೇ, ನಿಮ್ಮ ಚರಣಕಮಲಕ್ಕೆ ವಂದಿಸಿಕೊಂಡಿದ್ದೇನೆ. ಸ್ವಾಮಿ, ನೀನೇ ಗತಿ, ನೀನೇ ಮತಿ, ನೀನಲ್ಲದೆ ನಮ್ಮನ್ನ ಪೊಳೆಯುವವರು ಯಾರು? ಸ್ವಾಮಿ, ನಾನೇ ಎಂಬ ಮದ ನೆತ್ತಿಗೆ ಮೂಢನಂತೆ ವರ್ತಿಸಿದೆ. ಸೃಷ್ಟಿ ಸ್ಥಿತಿ ಲಯಕ್ಕೆ ಕಾರಣೀಭೂತನಾದ ನಿಮ್ಮನ್ನ ತಿಳಿದು ಮೂಢನಂತೆ ವರ್ತಿಸಿದೆ. ಮಾತೆಯನ್ನು ಗುರುವನ್ನೂ ನಿಂದಿಸಿದೆ. ಅದರ ಪರಿಣಾಮವಾಗಿ ಎಲ್ಲವನ್ನ ಕಳೆದುಕೊಂಡು ನಿಮ್ಮ ಪಾದದಡಿಯಲ್ಲಿ ಬಿದ್ದು ಕ್ಷಮೆಯಾಚಿಸುತ್ತಾ ಇದ್ದೇನೆ. ನಮ್ಮನ್ನೆಲ್ಲರನ್ನ ಉದ್ಧರಿಸಿ ರಕ್ಷಿಸು ದೇವಾ. ಸುರಪಾಲ, ಎದ್ದೇಳು. ಸಾಗರವು ಮರಳ ದಡದಲ್ಲಿದ್ದರೆ ಚಂದ, ಅಗ್ನಿ ಕುಂಡದಲ್ಲಿ ಉಳಿದರೆ ಚಂದ, ಗಾಳಿ ಹಿತವಾಗಿ ಬೀಸಿದರೆ ಚಂದ. ಅದು ತನ್ನ ಪರಿಧಿಯಿಂದ ಹೊರಬಂದು ವರ್ತಿಸಿದರೆ ದುರಂತ ತಪ್ಪಿದ್ದಲ್ಲ. ದೇವೇಂದ್ರ, 3 ಲೋಕದಲ್ಲಿ ಮಾನ್ಯತೆ ಪಡೆದ ನೀನು ನಿನ್ನ ಪರಿಧಿಯನ್ನು ಮೀರಿ ವರ್ತಿಸಿದ್ದಿ. ಅದರ ಪರಿಣಾಮವನ್ನು ಅನುಭವಿಸುತ್ತಾ ಇದ್ದೀಯ. ಸ್ವಾಮಿ, ತಲೆಗೇರಿದ ಸಂಪತ್ತಿನ ಮದದಿಂದ ನೀನಿತ್ತ ಸುಮಮಾಲಿಯ ಯೋಗ್ಯತೆ ಅರಿಯದೆ ಹೋದೆ. ಮಹಾ ತಪಸ್ವಿ ದೂರ್ವಾಸ ಮುನಿಗಳ ತಪಶಕ್ತಿ ಏನೆಂದು ಅರ್ಥ ಮಾಡದೆ ಹೋದೆ. ದೇವಲೋಕಕ್ಕೆ ಬಂದ ಬಲಿ ಬೆನ್ನಿಗೆ 2 ಕೊಟ್ಟ ಮೇಲೆ ವಾಸ್ತವ ಏನೆಂದು ತಿಳಿದುಕೊಂಡೆ. ದೇವೇಂದ್ರ, ನೀನು ಜಾಣನಾದರೂ ದುರಹಂಕಾರದಿಂದ ಕೋಣನಂತೆ ವರ್ತಿಸಿದಿ. ಬಲಿ ಚಕ್ರವರ್ತಿ ಪೆಟ್ಟಿನಿಂದ ನಿನಗೆ ಜ್ಞಾನೋದಯವಾಯಿತು. ನೀನು ಮಾಡಿದ್ದು ಸ್ವಾಕೃತ ಅಪರಾಧ, ಅದನ್ನು ಅನುಭವಿಸಲೇಬೇಕು. ಸ್ವಾಮಿ, ಕೆಟ್ಟ ಮೇಲೆ ಬುದ್ಧಿ ಬರುವುದು ಸಹಜ. ತಪ್ಪಿನ ಅರಿವಾಗಿದೆ. ನಮ್ಮನ್ನ ಉದ್ಧರಿಸುವವನು ನೀನಲ್ಲದೆ ಮತ್ತಾರು? ದೇವೇಂದ್ರ, ಋಷಿ ಶಾಪದಿಂದ ದೇವಲೋಕದ ಸಕಲ ಸಂಪತ್ತು ಸಾಗರ ಗರ್ಭದಲ್ಲಿ ಸೇರಿದೆ. ಇದನ್ನು ಹೊರತರಲು ಕಷ್ಟದ ಕೆಲಸವಾದರೂ ಶ್ರಮ ಪಟ್ಟರೆ ಮೇಲಕ್ಕೆ ತರಬಹುದು. ದೇವ, ಜಗದ ಉದ್ಧಾರಕ ನೀನು. ನಮಗೊದಗಿದ ಕಷ್ಟವನ್ನ ಪರಿಹರಿಸಲು ನಿನ್ನಿಂದ ಮಾತ್ರ ಸಾಧ್ಯ. ಸಮುದ್ರ ಮಥನವಾಗಬೇಕು. ಮೊಸರನ್ನು ಕಡೆದಾಗ ಬೆಣ್ಣೆ, ಬೆಣ್ಣೆಯಿಂದ ತುಪ್ಪ ಮೇಲಕ್ಕೆ ಹೇಗೆ ಬರುವುದೋ, ಸಮುದ್ರವನ್ನು ಮತಿಸಿದರೆ ಸಾಗರದ ಆಳದಲ್ಲಿ ಅಡಗಿರುವ ಸ್ವಸ್ತು ಮೇಲಕ್ಕೆ ಬರಲು ಸಾಧ್ಯ. ಮೊಸರನ್ನು ಕಡೆಯಲು ಕುಡುಗೋಲು ಹಗ್ಗದ ಸಹಾಯದಿಂದ ಸಾಧ್ಯ. ಸಮುದ್ರವನ್ನು ಕಡೆಯಲು ಮಂದಾರ ಪರ್ವತವನ್ನೇ ಕುಡುಗೋಲನ್ನಾಗಿಸಿ ವಾಸುಕಿಯನ್ನೇ ಹಗ್ಗವನ್ನಾಗಿಸಿದರೆ ಸಾಧ್ಯ. ಈ ಕಾರ್ಯ ನಿಮ್ಮಿಂದ ಮಾತ್ರ ಸಾಧ್ಯವಿಲ್ಲ. ರಕ್ಕಸರ ಸಹಾಯ ಪಡೆದರೆ ಮಾತ್ರ ಸಾಧ್ಯ. ರಕ್ಕಸರ ಸಹಾಯ ಪಡೆಯುವುದು ಹೇಗೆ? ಆ ರಕ್ಕಸರು ಕೊಟ್ಟ ಪೆಟ್ಟಿನ ಗಾಯ ಇನ್ನೂ ಮಾಸಿಲ್ಲ.
ದೇವೇಂದ್ರ, ಮುನಿಯು ಶಾಪ ನೀಡಲು ನಿನ್ನಲ್ಲಿಗೆ ಬಂದವರಲ್ಲ. ಬಲಿ ದೇವಲೋಕವನ್ನು ವಶಪಡಿಸಬೇಕೆಂಬ ಉತ್ಸಾಹ ಬಲಿ ಚಕ್ರವರ್ತಿಗೂ ಇರಲಿಲ್ಲ. ಇದೆಲ್ಲ ನಿನ್ನ ಅಹಂಕಾರದ ಫಲದಿಂದ ಘಟಿಸಿ ಹೋಯಿತು. ಬಲಿ ಕೆಟ್ಟವನಲ್ಲ. ನಾನು ಹೇಳಿದೆ ಎಂದು ತಿಳಿಸಿದರೆ ಖಂಡಿತ ಒಪ್ಪಿಕೊಳ್ಳಲು ಸಾಧ್ಯ. ನೀನು ಹೇಳುವಾಗ ಮತ್ತೊಂದು ವಾಕ್ಯವನ್ನು ಸೇರಿಸಿ ಹೇಳು. ಸಮುದ್ರ ಮಥನ ಮಾಡುವಾಗ ಹೋದ ಕಲ್ಪದಲ್ಲಿ ಸಮುದ್ರ ಸೇರಿ ಅಮೃತದ ಜೊತೆಗೆ ಇನ್ನಿತರ ಸುವಸ್ತು ದಡ ಸೇರಲು ಸಾಧ್ಯ ಎಂದು ಹೇಳು. ದೇವ, ಜಗದ ಉದ್ಧಾರಕ ನೀನು. ಪಾತ್ರಧಾರಿಗಳು ನಾವಾಗಿರುವಾಗ ನಿನ್ನ ಮಾತಿನಂತೆ ನಡೆದುಕೊಳ್ಳುತ್ತೇವೆ. 33 ಕೋಟಿ ದೇವತೆಗಳಾದ ನೀವು, 66 ಕೋಟಿ ರಕ್ಕಸರಾದ ಅವರು, ಒಟ್ಟು 99 ಕೋಟಿ ಒಟ್ಟು ಸೇರಿ ನಡೆಯುವ ಈ ಮಥನಕ್ಕೆ ಇಂದೇ ಮುಹೂರ್ತ. ನೀನು ರಕ್ಕಸರನ್ನು ಒಪ್ಪಿಸಿ ಕರೆತ ನಿಮಗಾಗಿ ಸಾಗರದ ದಡದಲ್ಲಿ ನಿರೀಕ್ಷಿಸುತ್ತಾ ಇರುತ್ತೇನೆ. ಹಾಗೇ ಆಗಲಿ. ದೇವೇಂದ್ರ, ನೀನು ಏರಿದಂತಹ ಎತ್ತರ, ಪಡೆದಂತಹ ಕೀರ್ತಿಯ ಬಗ್ಗೆ ನಮಗೆ ಹೆಮ್ಮೆ ಇದೆ, ಅಭಿಮಾನವಿದೆ. ಆದರೆ ನೀನು ಅಜ್ಞಾನಿಯಂತೆ ವರ್ತಿಸಿ ಋಷಿಯ ಶಾಪದಿಂದ ಎಲ್ಲವನ್ನೂ ಕಳೆದುಕೊಂಡು ಅನಾಥರಾಗಿರುವಿರಿ. ದೇವಲೋಕ ಪರಿಮಳವಿಲ್ಲದ ಸುಮದಂತಾಗಿದೆ. ನನಗೆ ಸ್ವರ್ಗಲೋಕದ ಆಸೆ ಇಲ್ಲ, ಆದರೆ ಸಾಗರ ಗರ್ಭದಲ್ಲಿ ಸೇರಿದ ಸ್ವಸ್ತು ಮತ್ತೆ ಸ್ವರ್ಗದಲ್ಲಿ ರಾರಾಜಿಸಬೇಕೆಂಬ ಆಸೆ ಇದೆ. ಬಲಿಚಕ್ರವರ್ತಿ, ಶ್ರೀಹರಿ ಇದ್ದ ಸಲಹೆಯನ್ನ ನಿನ್ನಲ್ಲಿ ಹೇಳಿದ್ದೇನೆ. ನಿನ್ನ ಒಪ್ಪಿಗೆ ಸಿಕ್ಕರೆ ಮುಂದಿನ ನಡೆ ಸುಲಭವಾಗುವುದು. ದೇವೇಂದ್ರ, ಶ್ರೀಹರಿಯ ಮಾತನ್ನು ಧಿಕ್ಕರಿಸುವ ಯೋಗ್ಯತೆ ನನಗಿಲ್ಲ. ಆದರೆ ನಮ್ಮವರಲ್ಲಿ ಕೇಳದೆ ಮುಂದುವರಿಯುವವನು ನಾನಲ್ಲ. ಅದರಲ್ಲೂ ನಮಗೆಲ್ಲರಿಗೂ ಹಿರಿಯರಿದ್ದಾರೆ. ಯಾರು 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 ದೇವೇಂದ್ರ ಬಂದಿದ್ದಾನೆ. ದೇವೇಂದ್ರ, ನಿನಗೆ ಇಲ್ಲಿ ಕೆಲಸ? ನಿನಗೆ ಏನು ಇಲ್ಲಿ ಕೆಲಸ? ನಿನ್ನನ್ನು ಒಳಗೆ ಬಿಟ್ಟವರು ಯಾರು? ಇದೇ ನಿನ್ನ ಅತ್ತೆ ಮನೆವೇ? ಅಣ್ಣ, ಓ ಪುಟ್ಟಣ್ಣ, ಯಾಕಣ್ಣ ಆಡುತ್ತಿದ್ದೀಯಾ? ನೀವೆಲ್ಲರೂ ನಮ್ಮ ದೊಡ್ಡಮ್ಮನ ಮಕ್ಕಳು. ಅಂದ ಮೇಲೆ ನೀವೆಲ್ಲರೂ ಅಣ್ಣಂದಿರಲ್ಲವೇ? ನನಗೆ 6 ಮಂದಿ ತಮ್ಮಂದಿರು. ಒಬ್ಬರಾದರೂ ನನ್ನನ್ನು ಇಷ್ಟುವರೆಗಾದರೂ ಅಣ್ಣ ಅಂತ ಕರೀಲಿಲ್ಲ. ನೀನು ನನ್ನನ್ನು ಅಣ್ಣ ಅಂತ ಕರೆಯುವಾಗ ನನ್ನ ಹೃದಯ ಉಕ್ಕಿ ಬಂತು. ದೇವೇಂದ್ರ ನಮ್ಮ ಬಳಿ ಶತ್ರುವಾಗಿ ಬಂದವನಲ್ಲ, ಮಿತ್ರನಾಗಿ ಸಂಧಾನಕ್ಕೆ ಬಂದಿದ್ದಾನೆ. ಏನು ಸಂತಾನ ಮಾಡಲಿಕ್ಕೆ? ಸಂತಾನ ಮಾಡಲಿಕ್ಕೆ ನಿಮಗೆ ಬೇರೆ ಜಾಗ ಸಿಗಲಿಲ್ವಾ? ಇಲ್ಲಿ ನಮಗೆ ಜಾಗವಿಲ್ಲ. ಅಣ್ಣ, ಸಂತಾನ ಅಲ್ಲ, ಸಂಧಾನಕ್ಕೆ ಬಂದಿದ್ದಾನೆ. ಕಡಲನ್ನು ಕಡಿಯಲು ನಮ್ಮ ಸಹಾಯವನ್ನು ಯಾಚಿಸುತ್ತಿದ್ದಾರೆ. ಕಡಲೆಯನ್ನು ಕಡಲು ನಾವ್ಯಾಕೆ? ದಿನಾಲು ನನ್ನ ಅಜ್ಜಿ ಕಡೆ ಇದ್ದಾರೆ. ಯಾವುದನ್ನು? ಕಡಲೆಯನ್ನು. ಕಡಲೆ ಅಲ್ಲ, ಕಡಲು. ಸಮುದ್ರ ಮಥನ. ಸಮುದ್ರವನ್ನು ಮತಿಸುವುದರಿಂದ ಸಮುದ್ರದಲ್ಲಡಗಿದ ದೇವಲೋಕ ಸಂಪತ್ತು ಹೊರಬರಬಹುದೆಂದು ಶ್ರೀಹರಿಯ ಅಭಿಪ್ರಾಯ. ಅದಕ್ಕಾಗಿ ನಮ್ಮವರ ಸಹಾಯ ಅಗತ್ಯವೆಂದು ದೇವೇಂದ್ರ ಶ್ರೀಹರಿಯ ಅಣತಿಯಂತೆ ಬಂದಿದ್ದಾನೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ನನ್ನ ಅಭಿಪ್ರಾಯ ನೇರವಾಗಿ ಹೇಳುತ್ತೇನೆ.
ನೀವು 33 ಕೋಟಿ ಇದ್ದೀರಿ, ನಾವು ರಕ್ಕಸರು 66 ಕೋಟಿ ಇದ್ದೇವೆ. ಸಿಕ್ಕಿದ ಸಂಪತ್ತನ್ನು ಸರಿ 3 ಭಾಗ ಮಾಡಿ ಅದರಲ್ಲಿ 1 ಭಾಗ ನಿಮಗೆ, 2 ಭಾಗ ನಮಗೆ. ದೇವೇಂದ್ರ, ಈ ಷರತ್ತು ಒಪ್ಪಿಗೆಯಾ? ಆಯಿತು, ಮೊದಲು ಸಂಪತ್ತು ಮೇಲೆ ಬರಲಿ. ಮತ್ತೊಂದು ಷರತ್ತು, ಸಾಗರದಿಂದ ಮೇಲೆ ಬಂದ ಅಮೃತವನ್ನು ಮೊದಲು ನಮಗೆ ಕೊಡಬೇಕು. ಕೊಡುವ, ಮೊದಲು ಅಮೃತ ಮೇಲೆ ಬರಲಿ. ಇನ್ನೊಂದು, ನನ್ನದು ಮಾತ್ರ ಒಂದು ಷರತ್ತು ಉಂಟು. ನನ್ನ ಸೌಂದರ್ಯವನ್ನು ನೋಡಿ ಅವಳೇ ಬರಬಹುದು, ಬರದಿದ್ದರೆ ರಂಬೆಯನ್ನು ನನ್ನೊಟ್ಟಿಗೆ ಕಳಿಸಿಕೊಡಬೇಕು. ನಿಮ್ಮ ಮುಸುಳಿಯನ್ನು ನೋಡಿ ಒಪ್ಪಿದರೆ ನಮ್ಮದೇನೋ ಅಭ್ಯಂತರವಿಲ್ಲ. ಇನ್ನು ಮಾತಾಡಿ ಹೊತ್ತು ಕಳೆಯುವುದು ಸರಿಯಲ್ಲ. ನಮ್ಮೆಲ್ಲರ ಷರತ್ತನ್ನು ಒಪ್ಪಿದ ಮೇಲೆ ಆಗಲಿ ಸಮುದ್ರ ಮಥನ. ಹಾಗಾದರೆ ನಡೆಯೋಣ ಸಮುದ್ರ ತೀರದತ್ತ. ಬಲಿ ಚಕ್ರವರ್ತಿ, ದೇವಾ, ನನ್ನ ಮಾತಿಗೆ ಮನ್ನಣೆ ಇತ್ತು. ನೀವೆಲ್ಲರೂ ಬಂದಿದ್ದೀರಿ. ಸಮುದ್ರ ಮಥನವಾಗಬೇಕು. ಮಂದಾರ ಪರ್ವತವನ್ನು ವಾಸುಕಿಯಲ್ಲಿ ತರಬೇಕಾಗಿದೆ. ಪರ್ವತವನ್ನು ಹೊತ್ತು ತರಲು ನಿಮ್ಮೆಲ್ಲರ ಬಲದೊಂದಿಗೆ ಪರ್ವತಕ್ಕೆ ಬೆನ್ನು ಕೊಟ್ಟು ನಿಲ್ಲಲು ನನ್ನ ವಾಹನ ಗರುಡನನ್ನೂ ಕಲಿಸಿಕೊಡುತ್ತೇನೆ. ಹಾಗೆ ಆಗಲಿ ದೇವರೇ, ಹಾಗೆ ಆಗಲಿ. ಎಲ್ಲರೂ ಬೇಗ ಬನ್ನಿ 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 ಬನ್ನಿ. ಸ್ಮರಿಸಲಿಲ್ಲ. ಅದರ ಪರಿಣಾಮದಿಂದಾಗಿ ಈ ವಿಘ್ನ ಬಂದೊದಗಿತು. ಆದ್ದರಿಂದ ನಾವೆಲ್ಲರೂ ಭಕ್ತಿಯಿಂದ ವಿಘ್ನ ನಿವಾರಕನಾದ ಗಣಪತಿಯನ್ನು ಸ್ಮರಿಸೋಣ. ದೇವರೇ ದೇವರೇ, ಗಣಪತಿಯ ಸ್ತುತಿ ನಾನು ಮಾಡುತ್ತೇನೆ, ನನ್ನ ಇಷ್ಟದ ದೇವರು. ಎಲ್ಲರೂ ಕೈ ಮುಗಿರಿ, ಕೈ ಮುಗಿರಿ. ಸೂರ್ಯಕೋಟಿ ಸಮಪ್ರಭಾ
ಒಟ್ಟಿನಲ್ಲಿ ಕಡಲ ಗರ್ಭದಲ್ಲಿ ಸೇರಿದ ಸುವಸ್ತು ಮೇಲಕ್ಕೆ ಬರುವವರೆಗೆ ನಮ್ಮ ಲಕ್ಷ್ಯ ಅವರು ತಲೆಯ ಭಾಗವನ್ನೇ ಹಿಡಿಯಲಿ. ಮುಂದುವರೆಯಲಿ ಸಮುದ್ರ ಮಥನ. ಪ್ರಾರಂಭಿಸಿ. ಎಲ್ಲರೂ ತಲೆ ತಿರುಗಿ ಬೀಗುತ್ತಿದ್ದಾರೆ. ನೀವೆಲ್ಲರೂ ಮದ್ದಿಸಿದ ಫಲವಾಗಿ ವಾಸುಕಿಯು ಕಾರ್ಕೋಟಕ ವಿಷವನ್ನು ಕಕ್ಕುತ್ತಾ ಇದೆ. ಆದ್ದರಿಂದ ನೀವೆಲ್ಲರೂ ತಲೆ ತಿರುಗಿ ಬೀಳುವ ಸ್ಥಿತಿಯಲ್ಲಿದ್ದೀರಿ. ಈ ಗಂಡಾಂತರದಿಂದ ರಕ್ಷಿಸುವ ಶಕ್ತಿ ಶಿವನಿಂದ ಮಾತ್ರ ಸಾಧ್ಯ. ಎಲ್ಲರೂ ಹರನನ್ನು ಸ್ತುತಿಸಿ. ನಮಃ ಶಿವಾಯ. ನಮಃ ಶಿವಾಯ. ಅದಕ್ಕೊಂದು ಕಾರಣ ಉಂಟು. ಹರನು ಕುಡಿದ ವಿಷ ಹೊಟ್ಟೆಗೆ ಸೇರಿದರೆ ಹೋದ ಕಲ್ಪದಲ್ಲಿ ನಾಶವಾದ ಜೀವಜಂತುಗಳು ಸರ್ವನಾಶವಾದಿತು. ಅದೇ ರೀತಿ ವಿಷವು ಮತ್ತೆ ಹೊರ ಬಂದರೆ ಇಡೀ ಭೂಮಂಡಲವೇ ನಾಶವಾದಿತು ಎಂಬ ಕಾರಣಕ್ಕೆ ಅನ್ನಪೂರ್ಣೇಶ್ವರಿಯಾದ ಪಾರ್ವತೀ ದೇವಿಯು ಹರನ ಗಂಟಲನ್ನು ಹಮುಕಿದಳು. ವಿಷ ಹೊರಬರದಂತೆ ನಾನು ತಡೆದೆ. ಓಹೋ, ಇದು ನಮ್ಮ ದೇವರ ಹೆಂಡತಿ ಪಾರ್ವತಿಯೇ ಕೈ ಮುಗಿದಿದ್ದಾನಮ್ಮ. ಈ ನಿಮ್ಮ ದೇವರಿಗೆ ಹೊಸ ಹೆಸರನ್ನಿಟ್ಟಿದ್ದೇನೆ. ಏನು? ನಂಜುಂಡ ಎಂದು. ಏನು ಗಂಜುಂಟ? ಅಲ್ಲ, ನಂಜುಂಡ ಎಂದು. ಸಮುದ್ರದಲ್ಲಿ ಉಂಟಾದ ನಂಜನ್ನು ಉಂಡ ಕಾರಣ ಇವನಿಗೆ ನಂಜುಂಡ ಎಂದು ಹೆಸರಾಯಿತು. ನೋಡು, ವಿಷವು ಗಂಟಲ ಮಧ್ಯದಲ್ಲಿ ಸಿಕ್ಕಿದ್ದ ಕಾರಣ ಗಂಟಲು ನೀಲವರ್ಣಕ್ಕೆ ಬದಲಾಗಿದೆ. ಆದ್ದರಿಂದ ಇನ್ನೊಂದು ಹೆಸರು ಏನು? ನೀಲಕಂಠ ಎಂದು. ಅಯ್ಯೋ ದೇವರೇ, ಅಯ್ಯೋ ದೇವರೇ, ನಮ್ಮ ದೇವರಿಗೆ ಎಷ್ಟೊಂದು ಹೆಸರು. ಬನ್ನಿ ದೇವರೇ, ಕುಳಿತುಕೊಳ್ಳಿ.
ನಮ್ಮ ದೇವರು ಕುಡಿದಿದ್ದಾರೆ. ಕುಡಿಯುವುದರಿಂದ ಏನೆಲ್ಲ ಸಮಸ್ಯೆವಿದೆ ಎಂಬುದನ್ನು ಸ್ವತಃ ನಾನೇ ಅನುಭವಿಸಿದ್ದೆ. ತಪ್ಪಾಯ್ತು ಸ್ವಾಮಿ, ನೀವು ಸಹ ಕುಳಿತುಕೊಳ್ಳಿ. ಮುಂದುವರೆಯಲಿ ಸಮುದ್ರ ಮಥನ. ಪ್ರಾರಂಭಿಸಿ. ಸಮುದ್ರವನ್ನು ಮಥಿಸಿದ ಕಾರಣ ಐರಾವತ, ಕಾಮಧೇನು, ಕಲ್ಪವೃಕ್ಷ, ಚಿಂತಾಮಣಿ ಮೊದಲಾದ ಸುವಸ್ತು ಮೇಲಕ್ಕೆ ಬಂದವು. ಇದನ್ನೆಲ್ಲ ದೇವಲೋಕಕ್ಕೆ ಕಲಿಸಿಕೊಟ್ಟಾಯಿತು. ನೀವೆಲ್ಲರೂ ತುಂಬಾ ದಣಿದಿದ್ದೀರಿ. ಸ್ವಲ್ಪ ಹೊತ್ತು ವಿಶ್ರಾಂತಿ ಪಡೆಯಿರಿ. ಆಗಲಿ ದೇವರೇ, ಆಗಲಿ ದೇವರೇ, ಎಲ್ಲರೂ ವಿಶ್ರಾಂತಿ ಪಡಿ. ಹೋಗಿ ಹೋಗಿ ಹೋಗಿ. ಶಿವ ಶಿವಾಯ ಓಂ ನಮಃ ಶಿವಾಯ ಶಿವ ಶಿವ ಶಿವಾಯ. ಬ್ರಹ್ಮದೇವನ ಸೃಷ್ಟಿಯಲ್ಲಿ ನಮ್ಮದು ಒಂದು ಸೃಷ್ಟಿ. ವಾನರರು ಕೆಲವರು ತಿಳಿದುಕೊಂಡಂತೆ ನಾವು ಕಪಿಗಳಲ್ಲ, ವಾನರರು. ವಾನರರು ಎಂದರೆ ವನದಲ್ಲಿ ವಾಸ ಮಾಡುವವರು. ನನ್ನಪ್ಪ ವೃಕ್ಷರಾಜನಿಗೆ ಮಕ್ಕಳಿಲ್ಲ ಎಂಬ ಕೊರಗಿನಿಂದ ತಪಸ್ಸನ್ನಾಚರಿಸಿದ ಫಲವಾಗಿ ಇಂದ್ರನಾಂಶದಿಂದ ನಾನು ಜನಿಸಿದೆ. ನನ್ನ ಹೆಸರು ವಾಲಿ ಎಂದು. ಸೂರ್ಯನ ಅಂಶದಿಂದ ನನ್ನ ತಮ್ಮನಾದ ಸುಗ್ರೀವ ಜನಿಸಿದ. ವಾಲಿ ಸುಗ್ರೀವರು ಈ ಕಿಷ್ಕಿಂದಲ್ಲಿ ಅವಳಿವೀರಲು ರಾಜ್ಯವನ್ನಾಡುತ್ತಾ ಬಂದಿದ್ದೇವೆ. ಎಂದಿನಂತೆ ಸಂಧ್ಯಾ ಸಮಯದಲ್ಲಿ ಸಂಧ್ಯಾ ವಂದನೆ ಮಾಡಲು ಸಮುದ್ರ ತೀರಕ್ಕೆ ಬಂದರೆ ಏನಿದು ಜನಸಾಗರವೇ ಸಮುದ್ರದಂಡೆಯಲ್ಲಿ ಸೇರಿದೆಯಲ್ಲ. ಅಲ್ಲಿ ನಮ್ಮ ತಂದೆಯಾದ ಇಂದ್ರನು ಕೂಡ ಇದ್ದಾರೆ. ಅವರಿಂದೊಂದು ವಿಷಯ ತಿಳಿದೆ. ದುರ್ವಾಸ ಮುನಿ ಶಾಪದಿಂದ ಸಮುದ್ರ ಪಾಲಾದ ಸುವಸ್ತು ಮೇಲಕ್ಕೆ ಬರಲು ಸುರರು ಅಸುರರು ಸೇರಿ ಮತಿಸುದಂತೆ. ನನ್ನ ತಂದೆಗೆ ನನ್ನ ಶಕ್ತಿ ಸಾಮರ್ಥ್ಯ ತಿಳಿಯದೆ ಹೋಯ್ತೆ. ಸುರ ಅಸುರರು ಯಾಕೆ? ನನ್ನ ತಂದೆ ಬಿಡಿ, ಇಲ್ಲಿ ನೆರೆದಿರೋರು ಎಲ್ಲರಿಗೂ ತೋರಿಸುತ್ತೇನೆ. ನನ್ನ ಎಡಗೈಯಲ್ಲಿ ವಾಸಿಗೆ ತಲೆಯನ್ನು ಹಿಡಿದು ಬಲಗೈಯಲ್ಲಿ ಬಾಲವನ್ನು ಹಿಡಿದು ಸಮುದ್ರವನ್ನು ಮರ್ದಿಸುತ್ತೇನೆ. ಪಿತಾಶ್ರೀಯವರಿಗೆ ವಂದಿಸಿಕೊಂಡಿದ್ದೇನೆ. ಹೇಗಿದೆ ನನ್ನ ಶಕ್ತಿ ಸಾಮರ್ಥ್ಯ? ಕಣ್ಣಾರೆ ಕಂಡಿದಿರಲ್ಲ. ಖಂಡಿತವಾಗಿಯೂ ಮೆಚ್ಚಿದ್ದೇನೆ. ನೀನು ಸಮುದ್ರವನ್ನ ಮಥಿಸಿದೆ. ಪರಿಣಾಮವಾಗಿ ಸುಂದರ ಹೆಣ್ಣೊಬ್ಬಳು ಮೇಲಕ್ಕೆ ಬಂದಿದ್ದಾಳೆ. ಅವರಿಗೆ ತಾರೆ ಎಂಬ ನಾಮಕರಣ ಮಾಡಿ ನಿನ್ನ ಸಂಪಾದನೆಯನ್ನ ನಿನಗೆ ಕೊಟ್ಟಿದ್ದೇನೆ. ನೀವು ಕೊಟ್ಟದನ್ನು ಬೇಡ ಎನ್ನುವನಲ್ಲ, ಸ್ವೀಕರಿಸಿದ್ದೇನೆ. ಅಪ್ಪ, ವಿಷಯ ಅದಲ್ಲ. ನನ್ನ ಪೌರುಷವನ್ನು ನೋಡಿ ಇಲ್ಲಿ ನೆರೆದವರು ಎಲ್ಲರೂ ಹರ್ಷವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಆದರೆ ಅಗೋ ಅಲ್ಲಿ ಕುಳಿತಂತ ವ್ಯಕ್ತಿ
ಶಾಂತ ಚಿಂತನಾಗಿ ಮಂದಹಾಸ ಬೀರಿ ಕುಹಕದಿಂದ ನನ್ನನ್ನೇ ನೋಡುತ್ತಿದ್ದಾನಲ್ಲ, ಅವನು ಯಾರಪ್ಪ? ಮಗನೇ, ಅವನೇ ಶ್ರೀಹರಿ. ಸೃಷ್ಟಿ ಸ್ಥಿತಿ ಲಯಕ್ಕೆ ಕಾರಣೀಭೂತನಾದವನು, ಜಗದ ನಿಯಂತ್ರಕನಿವನು. ಇವನ ಬಗ್ಗೆ ಹೇಳುವುದಕ್ಕೆ ತುಂಬಾ ಇದೆ, ಆದರೆ ಹೇಳುವ ಸಮಯ ಸಂದರ್ಭ ಇದಲ್ಲ. ಆದರೆ ಒಂದು ಮಾತನ್ನ ಹೇಳುತ್ತೇನೆ, ಇಲ್ಲಿ ಯಾರನ್ನೇ ಕೆಣಕಿದರು ಅವನನ್ನ ಮಾತ್ರ ಕೆಣಕಲು ಹೋಗಬೇಡ. ಅವರನ್ನ ಕೆಣಕಿದರೆ ನಿನ್ನ ಉಳಿವು ಇಲ್ಲ. ನಿಮ್ಮ ಮಾತಿಗೆ ಎದುರಾಡೋನು ನಾನಲ್ಲ, ನೀವು ಹೋಗಿ ಹೋಗಿ. ಶ್ರೀಹರಿಯಂತೆ, ಜಗತ್ತಿನ ರಕ್ಷಕರಂತೆ ಇವನನ್ನು ಕೆಣಕಿದರೆ ಉಳಿಗಾಲವಿಲ್ಲವಂತೆ. ನನ್ನ ತಂದೆ ಬಾವಿಯೊಳಗಿನ ಕಪ್ಪೆ, ಅವರಿಗೆ ಹೊರಗಿನ ಪ್ರಪಂಚದ ಜ್ಞಾನವೇ ಇಲ್ಲ. ಇವನ ಭುಜಬಲವೇನೆಂದೊಮ್ಮೆ ಪರೀಕ್ಷಿಸಿ ಬಿಡೋಣ. ನನ್ನಪ್ಪ ಎಲ್ಲವನ್ನೂ ಹೇಳಿದ್ದಾರೆ, ನಿನ್ನನ್ನು ಕೆಣಕಬಾರದಂತೆ. ಆದರೆ ಒಂದು ಕೈ ಜೋಡಿಯೇ ಬಿಡೋಣ ಎಂದು ಬಂದಿದ್ದೇನೆ. ನೋಡು, ನನ್ನ ಬಲಿಷ್ಠವನ ಭುಜಗಳನ್ನೊಮ್ಮೆ ನೋಡು, ತುಂಬಿದ ಮೈಕಟ್ಟನ್ನೊಮ್ಮೆ ನೋಡು. ಬಾ, ನನ್ನೊಳಗೆ ಕಾದಳು, ಬಾ. ವಾಲಿ, ನಾನು ಸಾಮಾನ್ಯರಲ್ಲಿ ಸಾಮಾನ್ಯನಾದವನು, ನೀನು ಅಪ್ರತಿಮ ಸಾಹಸಿ. ಬಲಾಢ್ಯರಲ್ಲಿ ಬಲಹೀನನಾದವನು. ಯುದ್ಧ ಮಾಡುವುದು ಸರಿಯಲ್ಲ. ನೀನು ಸಾಮಾನ್ಯ, ನಾನು ಅಪ್ರತಿಮ ಸಾಹಸಿ ಎಂದು ಒಪ್ಪಿಕೊಂಡಿದ್ದೀಯಲ್ಲ, ಅಷ್ಟು ಸಾಕಾಗುವುದಿಲ್ಲ. ನೀನು ಶೂನ್ಯನೆಂದು ಇಲ್ಲಿ ನೆರೆದಿರೋರು ಎಲ್ಲರೂ ಒಪ್ಪಬೇಕು. ಅದಕ್ಕಾಗಿ ನನ್ನ ಕಾಲಿಗೆ ಬಿದ್ದು ಕ್ಷಮೆಯನ್ನು ಕೇಳು. ವಾಲಿ, ನಿನ್ನ ಕಾಲಿಗೆ ಬಿದ್ದು ಕ್ಷಮಾಪಣೆ ಕೇಳಬಹುದಿತ್ತು. ಆದರೆ ಇಲ್ಲಿ ನೆರೆದಿರುವವರೆಲ್ಲ ನನ್ನನ್ನು ದೇವರೆಂದು ಪೂಜಿಸುತ್ತಾರೆ. ಮಾತ್ರವಲ್ಲ, ಇಷ್ಟಾರ್ಥವನ್ನು ಈಡೇರಿಸುವವನೆಂದು ನಂಬಿಕೆ ಅವರಲ್ಲುಂಟು. ಹಾಗಿರುವಾಗ ಇವರೆಲ್ಲರ ಸಮ್ಮುಖದಲ್ಲಿ ನಾನು ನಿನ್ನ ಕಾಲಿಗೆರಗಿದನೆಂದರೆ ಅವರ ನಂಬಿಕೆಗೆ ದ್ರೋಹ ಬಗೆದಂತಾಗುವುದಿಲ್ಲವೇ? ಹಾಗಾಗಿ ನಿನ್ನಲ್ಲಿ ವಿನಮ್ರವಾಗಿ ಕೇಳಿಕೊಳ್ಳುತ್ತಿದ್ದೇನೆ, ಏನಾದರೂ ವರವನ್ನು ಕೇಳಿದರೆ ಕೊಡಬಲ್ಲೆ. ಧೀಮಂತ, ಧೈರ್ಯವಂತ, ಪರಾಕ್ರಮಿ ನಾನಾಗಿರುವಾಗ ನಿನ್ನ ವರ ಬಂದ ಅಗತ್ಯ ನನಗಿಲ್ಲ. ಏನಾದರೂ ವರ ಬೇಕಿದ್ದರೆ ನೀನೇ ಕೇಳು. ವರ ನೀ ಕೊಡುತ್ತಿ? ಖಂಡಿತವಾಗಿಯೂ. ಹಾಗಂತ ಕರತಟ್ಟಿ ಭಾಷೆ ಕೊಡು. ಏನು, ನನ್ನ ಮೇಲೆ ನಂಬಿಕೆ ಇಲ್ಲವೇ? ಇಗೋ, ನೀ ಕೇಳಿದ ವರವನ್ನು ಕೊಡುತ್ತೇನೆ, ಕೊಡುತ್ತೇನೆ, ಕೊಡುತ್ತೇನೆ. ಕೊಡುವ ತವಕ ನಿನ್ನಲ್ಲಿರುವಾಗ ಕೇಳುವ ಆಸಕ್ತಿ ನನಗೂ ಇದೆ. ನಿನ್ನ ಸಂಪತ್ತು ಬೇಡ, ನಿನ್ನ ಪರಾಕ್ರಮವೂ ಬೇಡ, ನಿನ್ನ ರಾಜ್ಯವೂ ಬೇಡ. ನೀನು ಕೊಡುವುದಾದರೆ ನಿನ್ನ ಪ್ರಾಣವನ್ನು ಕೊಡು. ತೆಗೆದುಕೋ. ಅಯ್ಯೋ, ಏನಾಗಿ ಹೋಯಿತು? ನನ್ನ ತಂದೆಯ ಮಾತನ್ನು ಮೀರಿ ಶ್ರೀಹರಿಯನ್ನು ಕೆಣಕಿದರೆ ನನ್ನ ಪ್ರಾಣವನ್ನೇ ವರವನ್ನಾಗಿ ಕೇಳಿದನಲ್ಲ. ಶ್ರೀಹರಿ, ನೀನು ಶೂನ್ಯನೆಂದು ಭಾವಿಸಿದೆ, ಆದರೆ ಆ ಶೂನ್ಯದೊಳಗೆ ಎಲ್ಲವೂ ಅಡಕವಾಗಿದೆ ಎಂದು ಈಗ ತಿಳಿದುಕೊಂಡೆ. ಶ್ರೀಹರಿ, ನೀನೇ ಇದ್ದ ಪ್ರಾಣ, ನೀನೇ ಕೇಳುವಾಗ ಅಂಜಿಕೆಗೆ ತೆಗೆದುಕೋ. ಶ್ರೀಹರಿ, ತೆಗೆದುಕೋ. ನಿನ್ನ ಗುಣಕ್ಕೆ ಮೆಚ್ಚಿದ್ದೇನೆ. ನೀನು ಪ್ರಾಣ ಭಿಕ್ಷೆ ಕೇಳಲಿಲ್ಲ, ಎದೆಗುಂದದೆ ಪ್ರಾಣವನ್ನು ತೆಗೆದುಕೋ ಎಂದೆ. ನನಗೆ ನಿನ್ನ ಪ್ರಾಣ ಈಗ ಬೇಕಾಗಿಲ್ಲ. ನೀನು ಸ್ತ್ರೀ ಪೀಡಕನಾಗಿ ವಂಚಕನಾಗಿ ವರ್ತಿಸಿದರೆ ನಾನೇ ನಿನ್ನಲ್ಲಿ ಕೇಳದೆ ಮನೆಯಲ್ಲಿ ನಿಂತು ನಿನ್ನ ಪ್ರಾಣವನ್ನು ತೆಗೆಯುತ್ತೇನೆ. ವಾಲಿ, ಬೇಡವೆಂದರೂ ಶ್ರೀಹರಿಯನ್ನ ಕೆಣಕಿದೆ. ಮಗನ ಪ್ರಾಣವನ್ನ ಕಾಪಾಡುವುದು ತಂದೆಯಾದವನ ಕರ್ತವ್ಯ.
ಅದಕ್ಕಾಗಿ ಈ ವೈಜಯಂತಿ ಮಾಲೆಯನ್ನ ನಿನ್ನ ಕೊರಳಿಗೆ ಹಾಕುತ್ತೇನೆ. ಯಾರೇ ಶತ್ರುಗಳು ನಿನ್ನೆದುರು ನಿಂತು ಯುದ್ಧ ಮಾಡುವಾಗ ಎದುರಾಳಿಯ ಅರ್ಧದಷ್ಟು ಶಕ್ತಿ ನಿನ್ನದಾಗುತ್ತದೆ. ಆ ಮೂಲಕ ಜಯ ನಿನ್ನ ಪಾಲಾಗುತ್ತದೆ. ಧೈರ್ಯದಿಂದ ಕಿಷ್ಕಿಂಧೆಗೆ ತೆರಳಿ ರಾಜ್ಯವಾಳು. ತಂದೆ, ಐಶ್ವರ್ಯ ಮತದಿಂದ ಕೊಪ್ಪಿ ನೀವು ದುರ್ವಾಸರ ಶಾಪಕ್ಕೆ ತುತ್ತಾಗಿದ್ದೀರಿ. ದೇಹ ಬಲದಿಂದ ಕೊಪ್ಪಿ ನಾನು ಶ್ರೀಹರಿಯ ಶಾಪಕ್ಕೆ ತುತ್ತಾಗಿದ್ದೇನೆ. ಕಾಲವೂ ಎಲ್ಲಕ್ಕೆ ಉತ್ತರ ನೀಡುತ್ತದೆ. ನಾನಿಂದು ಬರುತ್ತೇನೆ. ಹಾಗಾದರೆ ಮುಂದುವರಿಯಲಿ ಸಮುದ್ರ ಮಥನ. ಅದಕ್ಕಾಗಿ ಸ್ವಯಂವರ, ಲಕ್ಷ್ಮೀ ಸ್ವಯಂವರವನ್ನು ಏರ್ಪಡಿಸಿದ್ದೇನೆ. ಮಂದಾರ ಪುಷ್ಪದ ಮಾಲೆಯನ್ನು ಇವಳ ಕೈಗೆತ್ತಿದ್ದೇನೆ. ಇವಳು ಯಾರ ಕೊರಳಿಗೆ ಹಾಕುತ್ತಾಳು ನೋಡೋಣ. ಹಾಗೆ ಆಗಲಿ ದೇವರೇ, ನಮ್ಮ ದೇವರು ಹೇಳಿದ್ದು ಸರಿ. ಎಲ್ಲರೂ ಕೂತ್ಕೊಳ್ಳಿ ಕೂತ್ಕೊಳ್ಳಿ.
ದೇವತೆ ಮಾತ್ರವಲ್ಲ, ವಿದ್ಯಾಲಕ್ಷ್ಮಿ, ವಿನಯಲಕ್ಷ್ಮಿ, ಧನಲಕ್ಷ್ಮಿ, ದಾನಲಕ್ಷ್ಮಿ, ಧೈರ್ಯಲಕ್ಷ್ಮಿ, ಸಂತಾನಲಕ್ಷ್ಮಿ, ಜ್ಞಾನಲಕ್ಷ್ಮಿಯಾಗಿ ಭಕ್ತರನ್ನು ಅನುಗ್ರಹಿಸುವುದರ ಜೊತೆಗೆ ಯಾರು ತನಗೆ ಸಿಕ್ಕ ಸಂಪತ್ತಿನ ಮದವೇರಿ ಮಧು ಮದ್ಯ ನಾರಿಯರ ಸಂಘ ಮಾಡುತ್ತಾರೋ ಅಂತವರಿಗೆ ದಾರಿದ್ರ್ಯ ಲಕ್ಷ್ಮಿಯಾಗಿ ಅವನತಿಯ ದಾರಿಯನ್ನು ತೋರಿಸು. ಈ ಲಕ್ಷ್ಮೀ ಸ್ವಯಂವರ ಎಂಬ ಪುಣ್ಯಕಥ ಭಾಗವನ್ನು ನೋಡಿದ ನಿಮಗೆಲ್ಲರಿಗೂ ಲಕ್ಷ್ಮೀನಾರಾಯಣರ ಅನುಗ್ರಹ ಸದಾ ನಿಮ್ಮ ಮೇಲಿರಲಿ ಎಂದು ಆಶಿಸುತ್ತಾ ಈ ಕಥೆಗೆ ಮಂಗಳವನ್ನು ಹಾಡುತ್ತಿದ್ದೇವೆ. ಭದ್ರಂ ಶುಭಂ ಮಂಗಳಂ. ಕಮಲ ನಯನ ಕಮಲ ವದನ ಕಮಲ ನಯನ ಕಮಲ ವದನ